प्रकाशं शुद्ध विद्याप्रदायकं शुद्धं सच्चिदानन्दं सदाशिवं भजे ज्ञेय पंचमुखो रुद्रस्फटिकामरकान्तिकान् विद्युच्युतः च सामान्यसन्तान् च जटाबुद्धेन्दुकलः प्रियायुं नागभूषणः। ಅಭಿಷೇಕ ಮಾಡಿ ಆ ಎಣ್ಣೆಯನ್ನು ನಾವು ಉಪಯೋಗಿಸಿದರೆ ದೇಹಕ್ಕೆ ಯಾವುದೇ ರೀತಿಯ ನೋವಿದ್ದು ಅದೆಲ್ಲ ಗುಣ ಆಗ್ತದೆ. ಗಂಟು ನೋವು ಹಾಗೆ ಸಂಧಿವಾತ ಇತ್ಯಾದಿ ಎಂಥ ದೋಷ ಇದ್ದರೂ ಕೂಡ ಅದನ್ನು ಈಶ್ವರ ಪರಿಹಾರ ಮಾಡಿ ಆರೋಗ್ಯವನ್ನು ಕರುಣಿಸ್ತಾನೆ ಅಂತ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಿದೆ. ಆ ಉದ್ದೇಶವಾಗಿ ಪ್ರಾರಂಭ ನಾವು ಎಣ್ಣೆಯನ್ನು ಸಂಗ್ರಹ ಮಾಡ್ತೇವೆ. 18ನೇ ತಾರೀಕಿಗೆ 10 ಗಂಟೆಯಿಂದ 12 ಗಂಟೆ ತನಕ ಆಗತಕ್ಕಂತಹ ಮಹಾಲಿಂಗೇಶ್ವರಿಗೆ ಎಳ್ಳೆಣ್ಣೆ ಅಭಿಷೇಕ ತಿರಾ ಪಾಪಭರ ಶುಭಾಭ. ಈ ಎಳ್ಳೆಣ್ಣೆ ಅಭಿಷೇಕದಿಂದ ಏನು ಫಲ ಅಂತ ಕೇಳಿದರೆ ಜನ್ಮ ಜನ್ಮಾಂತರದಲ್ಲಿ ಮಾಡತಕ್ಕಂತಹ ಸಮಸ್ತ ಪಾಪವನ್ನು ಈಶ್ವರ ಪರಿಹಾರ ಮಾಡ್ತಾರೆ. ನಮಗೆ ಅನೇಕ ವಿಧಾರ್ತಕ್ಕಂತಹ ಗೊತ್ತಿಲ್ಲದೆ ಮಾಡ್ತಕ್ಕಂಥ ಪಾಪಕರ್ಮದಿಂದ ದೇಹಕ್ಕೆ ವ್ಯಾಧಿ ರೂಪದಲ್ಲಿ ಬಾಧೆ ಕೊಡ್ತದಂತೆ. ಅಂತಹ ವ್ಯಾಧಿಗಳೆಲ್ಲ ಪರಿಹಾರ ಆಗಬೇಕು ಅಂತಾದರೆ ಕಲಿಯುಗದಲ್ಲಿ ಶೀಘ್ರ ಫಲವನ್ನು ಕೊಡತಕ್ಕಂಥ ಈಶ್ವರ ದೇವರಿಗೆ ಆ ಎಳ್ಳೆಣ್ಣೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಇತ್ಯಾದಿ ಅಭಿಷೇಕಗಳಿಂದ ಈಶ್ವರನನ್ನು ಸಂತೋಷಗೊಳಿಸಿದರೆ ಬರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು, ಆಪತ್ತುಗಳು, ಅನಾರೋಗ್ಯ ಎಲ್ಲ ಪರಿಹಾರ ಆಗಿ ಶ್ರೇಯಸ್ಸಾಗ್ತದೆ ಎಂಬುದಾಗಿ ಶಾಸ್ತ್ರ. ಈ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಸಾರ್ವಜನಿಕವಾಗಿ ಎಲ್ಲ ಸೇರಿ ಮಾಡತಕ್ಕಂತಹ ಎಳ್ಳೆಣ್ಣೆ ಅಭಿಷೇಕ, ಅದರ ಉದ್ದೇಶವಾಗಿ ಇವತ್ತಿನ ದಿವಸ ನಾವು ಅದನ್ನು ಪ್ರಾರಂಭ ಆ ಎಣ್ಣೆಯನ್ನು ಸಂಗ್ರಹ ಮಾಡಿ ಎಲ್ಲ ಭಕ್ತಾದಿಗಳು ಬಂದಕ್ಕಂತಹ ಎಣ್ಣೆಯಿಂದ ನಾವು 18ನೇ ತಾರೀಕಿಗೆ ಈಶ್ವರನಿಗೆ ಅಭಿಷೇಕ ಮಾಡ್ತೇವೆ. ಈಶ್ವರ ಸುಪ್ರೀತನಾಗಿ ಎಲ್ಲ ಭಕ್ತಾದಿಗಳ ಮನಸ್ಸೋಭಿಷ್ಟವನ್ನು ಅನುಗ್ರಹ ಮಾಡಿ ಯಾವುದೇ ರೀತಿಯ ವ್ಯಾಧಿಗಳಿದ್ದರೆ ಅದನ್ನೆಲ್ಲ ಸಂಪೂರ್ಣ ಪರಿಹಾರ ಮಾಡಿ ಮಾಡತಕ್ಕಂಥ ಸಕಲ ಕಾರ್ಯಕ್ಕೆ ಈಶ್ವರನ ಸಂಪೂರ್ಣ ಅನುಗ್ರಹ ಸಿಗಬೇಕು, ಜನರ ಪ್ರೋತ್ಸಾಹ ಸಿಗಬೇಕು. ಮಾಡತಕ್ಕಂಥ ಎಲ್ಲ ಕಾರ್ಯ ಸಸೂತ್ರವಾಗಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುವಾಗೆ ಸಂಪೂರ್ಣ ಅನುಗ್ರಹ ಮಾಡಿ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ. ಈ ಹಿಂದಿನ ಸಮಿತಿಯು ಅಷ್ಟಮಂಗಲ ಪ್ರಶ್ನೆಯನ್ನು ಇಡುವ ಸಂದರ್ಭದಲ್ಲಿ ಇಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡ್ಬೇಕಂತೇಳಿ ಕಂಡು ಬಂತು. ಅದರಂತೆ ಇವತ್ತು ನಮ್ಮ ಸಮಿತಿಯು ಈ ಹಿಂದೆ ನಾವು ಗಣೇಶ ಚತುರ್ಥಿ ಬಂದಾಗ ಮೋದಕ ಹೋಮ ಮಾಡಿದ್ದೆವು, ನಂತರ ಗಾಯತ್ರಿ ಪೂಜೆ ಮಾಡಿದೆವು. ಇವತ್ತು ದೀಪಾವಳಿಗೆ ವಿಶೇಷವಾಗಿ ಈ ಒಂದು ಅಭಿಷೇಕ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡುವಂತಹದನ್ನು ನಮ್ಮ ಸಮಿತಿಯು ಇವತ್ತು ಕಾರ್ಯಗತಗೊಳಿಸಿದೆ. ಆದ್ರಿಂದ ಭಕ್ತಾದಿಗಳು ಇವತ್ತು ನಾವು ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಮಹಾಲಿಂಗೇಶ್ವರ ದೇವರಿಗೆ ಪೂಜೆ ಆದ ನಂತರ ಆ ಎಳ್ಳೆಣ್ಣೆ ಸಮರ್ಪಣೆ ಮಾಡುವುದಕ್ಕೆ ಚಾಲನೆ ನೀಡಿದೆವು. ಭಕ್ತಾದಿಗಳ ಸಮ್ಮುಖದಲ್ಲಿ ಅಂದ್ರೆ 200 ರೂಪಾಯಿಯ ಎಣ್ಣೆಯನ್ನು ಅಲ್ಲಿ ರಶೀದಿ ಪಡ್ಕೊಂಡು ಆ 200 ರೂಪಾಯಿಯ ಎಣ್ಣೆಯನ್ನು ಅಲ್ಲಿ ಸಮರ್ಪಣೆ ಮಾಡಬೇಕು. ಬಾಟ್ಲಿಯನ್ನು ಅಲ್ಲೇ ಹಾಕಬೇಕು. ಯಾಕಂತ ಹೇಳಿದ್ರೆ 18 ತಾರೀಕಿಗೆ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕ ಆಗುದು. 10 ಗಂಟೆಯಿಂದ 12 ಗಂಟೆಯವರೆಗೆ ಅಭಿಷೇಕ ನಡೀತದೆ. ಆಗ ನಿಮ್ಮ ಎಣ್ಣೆ ಆ ಪ್ರಸಾದವನ್ನು ನೀವು ತಗೊಳ್ಬೇಕು. ನಿಮ್ಮ ಬಾಟ್ಲಿಯನ್ನು ನಾವು ತುಂಬಿಸಿಕೊಡ್ತೇವೆ. ನೀವು ತಕೊಂಡು ಹೋಗಿ ನಿಮಗೆ ಶರೀರಕ್ಕೆ ನಮಗೆ ಏನಾದ್ರೂ ವಾತ, ಗಂಟು ನೋವು ಎಂತ ಇದ್ರೆ, ಮತ್ತೆ ದೀಪಾವಳಿಗೆ ಸ್ನಾನ ಮಾಡ್ಲಿಕ್ಕೆ, ಜಾನುವಾರುಗಳಿಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡ್ಲಿಕ್ಕೆ ಇಂಥದ್ದಕ್ಕೆಲ್ಲ ಉಪಯೋಗಿಸಬಹುದಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೈವಜ್ಞರು ಸಲಹೆ ನೀಡಿರುತ್ತಾರೆ. ಆದ್ರಿಂದ ಭಕ್ತಾದಿಗಳು ಈ ಒಂದು ಸೇವೆಯನ್ನು ಮಾಡಿ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಮ್ಮ ಸಮಿತಿಯು ವಿನಂತಿಸುತ್ತೇವೆ. ಬೇರೆ ಎಣ್ಣೆಯನ್ನು ನಾವು ಹೊರಗಿಂದ ಬಂದ ಎಣ್ಣೆಯನ್ನು ನಾವು ತಕೊಳ್ಳುವುದಿಲ್ಲ. ಅಂದ್ರೆ ಇದು ಶುದ್ಧ ಗಾಣದ ಎಣ್ಣೆಯನ್ನು ನಾವು ಅಭಿಷೇಕಕ್ಕೆ ಉಪಯೋಗಿಸ್ತೇವೆ. ಹೊರಗಿಂದ ಬಂದ ಎಣ್ಣೆ ಯಾವುದೇ ಎಣ್ಣೆಯನ್ನು ನಾವು ಅಭಿಷೇಕಕ್ಕೆ ಸ್ವೀಕರಿಸುವುದಿಲ್ಲ. ನಾವು 18ಕ್ಕೆ 10 ಗಂಟೆಗೆ ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿ ಅಲ್ಲಿ ಅಭಿಷೇಕದ ಎಣ್ಣೆ ಹೊರಗೆ ಬರುವ ಅಲ್ಲಿ 2 ಅರ್ಚಕರು ಆ ಎಣ್ಣೆಯನ್ನು ಬಾಟ್ಲಿಯಲ್ಲಿ ತುಂಬಿಸಿ ಅವರಿಗೊಂದು ಪ್ರಾರ್ಥನೆಯನ್ನು ಮಾಡಿ ಕೊಡ್ತಾರೆ. ಸೇವೆ ಮಾಡಿದವರು ರಶೀದಿಯನ್ನು ಮತ್ತು ತಗೊಳ್ಬೇಕು. ಬಾಟ್ಲಿ ಇಲ್ಲೇ ಇರ್ತದೆ. ಸೇವೆ ಮಾಡಿದವರಿಗೆ ಮಾತ್ರ ಈ ಎಣ್ಣೆ ಪ್ರಸಾದವನ್ನು ಕೊಡುವುದು.
ಅಕ್ಕಿ ಜೋಡಣೆ ಕಾರ್ಯಕ್ರಮವು ಮೊನ್ನೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಅಕ್ಕಿಯನ್ನು ಜೋಡಣೆ ಮಾಡುವಂತ ಕಾರ್ಯ ಪ್ರಾರಂಭಿಸಿದ್ದೇವೆ. ಅದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ಅದು ಇವತ್ತು ಅಕ್ಷಯವಾಗಿ ಬಂದಿದೆ. ನಾವು 2-3 ಜನರ ಹತ್ರ ಫೋನ್ ಮಾಡಿ ಕೇಳಿದೆವು. ಅವರು ತಿಂಗಳಿಗೆ 1 ಕ್ವಿಂಟಲ್ ಅಂತೆ, ವರ್ಷಕ್ಕೆ 12 ಕ್ವಿಂಟಲ್ ಅಕ್ಕಿ ಕೊಡುವುದಾಗಿ ಭರವಸೆ ನೀಡಿದರು. ಇನ್ನು ಕೆಲವರು ಹೇಳಿದ್ರು ನಾನು 1 ಕ್ವಿಂಟಲ್ ಅಕ್ಕಿ ಕೊಡ್ತೇನೆ, 4 ಜನ ಮಾಡಿ ಕೊಡ್ತಾರೆ ಅಂತ ಹೇಳಿ. 4 ಜನ 8 ಆಯ್ತು, 8 16 ಆಯ್ತು, 16 32 ಆಗಿ ಈಗ 500 ಕ್ವಿಂಟಲ್ ಅಕ್ಕಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ವಾಗ್ದಾನ ಮಾಡಿದ್ದಾರೆ. 500 ಕ್ವಿಂಟಲ್ ಅಕ್ಕಿಲಿ ಇಡುವಂತ ವ್ಯವಸ್ಥೆಗಳು, ಗೋಡೌನ್ ವ್ಯವಸ್ಥೆ ಇಲ್ಲ. ಆದ ಕಾರಣ ನಾವು ನಮಗೆ ಬೇಕಾದಾಗೆ 15 ಕ್ವಿಂಟಲ್ ನಮ್ಮ ಪುತ್ತೂರು ಸೀಮೆಯ ಪುತ್ತೂರಿನಲ್ಲಿರುವ ಯಾವುದೇ ಒಂದು ಪ್ರತಿಯೊಂದು ಜೀನ್ಸ್ ಅಂಗಡಿಯಿಂದ ನಮಗೆ ಬೇಕಾದಾಗೆ 15 ಕ್ವಿಂಟಲ್ ಅಕ್ಕಿಯನ್ನು ನಾವು ಪರ್ಚೇಸ್ ಮಾಡ್ತೇವೆ. ಇವತ್ತು ಒಂದು ಅಂಗಡಿಯಿಂದ ಪರ್ಚೇಸ್ ಮಾಡಿದ್ರೆ ನಾಳೆ ಇನ್ನೊಂದು ಅಂಗಡಿಯಿಂದ ಪರ್ಚೇಸ್ ಮಾಡ್ತೇವೆ. ಎಲ್ಲ ದಾನಿಗಳು ಈ ಒಂದು ಅಕ್ಕಿ ಜೋಡಣೆ ಕಾರ್ಯಕ್ರಮದಲ್ಲಿ ಭಕ್ತರು ಬಹಳವಾಗಿ ಸಹಕರಿಸಿದ್ದಾರೆ. ನಮಗೆ ವರ್ಷಕ್ಕೆ ಅಂದಾಜು ನಮ್ಮದು 50 ಲಕ್ಷ ರೂಪಾಯಿ ಅಕ್ಕಿ ಬೇಕಾಗ್ತದೆ. ಇದು ಖಂಡಿತವಾಗಿಯೂ ಬರ್ತದೆ ಅಂತ ಹೇಳುವ ನಂಬಿಕೆ ನಮ್ಮ ಸಮಿತಿಗೆ ಇದೆ. ಭಕ್ತರು ಇದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಎಲ್ರಿಗೂ ನಾನು ಇದರ ಬಗ್ಗೆ ನಮ್ಮ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲೆಂದು ಹಾರೈಸುತ್ತೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.